ಮುಖ್ಯವಾಗಿ ಚೀನಾದ ಯಾಂಗ್ಚಿ ನದಿ ಕಣಿವೆಯಲ್ಲಿ ತಾನಾಗಿ ಬೆಳೆಯುತ್ತಿದ್ದ ಕಿವಿ ಹಣ್ಣನ್ನ ನರಿ ಪೀಚ್, ಕುರಿಬೇರಿ ಎಂತೆಲ್ಲ ಕರೆಯುತ್ತಿದ್ರು. ಬ್ರಿಟಿಷರು ಚೈನೀಸ್ ಗೂಸ್ಬೆರಿ ಎಂದರು. ಚೀನಾದವರು ಕಾಡಿನಲ್ಲಿ ಸಂಗ್ರಹಿಸುತ್ತಿದ್ದ ಈ ಹಣ್ಣನ್ನು ಸಾಂಗ್ ರಾಜಸತ್ತೆಯ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕೃಷಿ ಮಾಡತೊಡಗಿದರು. ಬ್ರಿಟಿಷರು ಇದನ್ನು ನ್ಯೂಜಿಲೆಂಡ್ಗೆ ಒಯ್ದರು. 1959ರ ಬಳಿಕ ಕಿವಿ ಹಣ್ಣನ್ನು ರಫ್ತು ಮಾಡತೊಡಗಿದ ನ್ಯೂಜಿಲೆಂಡಿನವರು ಅದನ್ನು ಕಿವಿ ಫ್ರೂಟ್ ಎಂದು ಕರೆದರು. ಕಂದು ತೆಳು ತೊಗಲ ಈ ಹಣ್ಣು ಒಳಗೆ ತಿಳಿ ಹಸಿರು, ಬಂಗಾರವಲ್ಲದೆ ಹಳದಿ, ಕೆಂಪು ಬಣ್ಣದವು ಇವೆ. 60 ತಳಿಗಳನ್ನು ಬೆಳೆಸಲಾಗುತ್ತಿದೆ. ಚೀನಾ ಕಿವಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 44,33,60 ಲಕ್ಷ ಟನ್ ಕಿವಿಯನ್ನು ಬೆಳೆಯಲಾಗುತ್ತದೆ. ಚೀನಾ 23,62,658 ಲಕ್ಷ ಟನ್, ನ್ಯೂಜಿಲೆಂಡ್ 6,62,744 ಲಕ್ಷ ಟನ್, ಇಟಲಿ 3,91,100 ಲಕ್ಷ ಟನ್, ಗ್ರೀಸ್ 3,17,080 ಲಕ್ಷ ಟನ್, ಇರಾನ್ 2,95,142 ಲಕ್ಷ ಟನ್, ಚಿಲಿ 1,16,329 ಲಕ್ಷ ಟನ್ ಕಿವಿಯನ್ನು ಬೆಳೆಯುತ್ತದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.